ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಈ ಪರಿಸರದ ನನ್ನ ಸಹಪಾಠಿಗಳೇ, ಇದೊಂದು ಉತ್ತಮವಾದ ಕಾರ್ಯಕ್ರಮ. ಏಕೆಂದರೆ ನಾನು ಹಲವಾರು ವೇದಿಕೆಯನ್ನು ಅಲಂಕರಿಸಿದ್ದೇನೆ. ಹಾಜಬ್ಬ ಮತ್ತು ತಬಸ್ಸುಮ್ ಅವರ ಈ ಒಂದು ಸನ್ಮಾನ ಕಾರ್ಯಕ್ರಮದ ವೇದಿಕೆ ಇದರಷ್ಟು ದೊಡ್ಡ ವೇದಿಕೆ ನಾನು ನಿರೀಕ್ಷಿಸಿರಲಿಲ್ಲ. ಇದು ನನ್ನ ದೃಷ್ಟಿಯಲ್ಲಿ ಇದೊಂದು ದೊಡ್ಡ ವೇದಿಕೆ ಅಂತ ಅನಿಸ್ತದೆ. ಮತ್ತೆ ಹಾಜಬ್ಬ ಅವರ ವಿಷಯದಲ್ಲಿ ತಿಳಿಯದವರು ಯಾರು ಇಲ್ಲ. ಏಕೆಂದರೆ ಫಾರೂಕುಲ್ಲಾ ಅವರು ಅವರ ವರ್ಣನೆ ಮಾಡಿದ ರೀತಿ ಒಂದು ಹೃದಯ ಮುಟ್ಟುವಂಥದ್ದು. ಅದೇ ರೀತಿ ನಮ್ಮ ಸಹೋದರ ಯುಬಿ ಅವರು ಕೂಡ. ಅದಕ್ಕಾಗಿ ನಾನು ಆ ವಿಷಯಕ್ಕೆ ನಾನು ಹೋಗುದಿಲ್ಲ. ಮತ್ತೆ ತಬಸ್ಸುಮ್ ಅವರ ವಿಷಯ ಒಂದೆರಡು ಹೇಳಲೇಬೇಕು ನಿಮಗೆ. ಅವರು ಏಕೆ ನಿಮ್ಮನ್ನು ಆ ಒಂದು ಸ್ನೇಹ ದೀಪ ಆಶ್ರಮಕ್ಕೆ ಭೇಟಿ ಕೊಡ್ಬೇಕಂತ ಹೇಳ್ತಾ ಇದ್ದಾರೆ ಅಂದ್ರೆ, ಅವರ ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಅವರಿಗೆ ಸನ್ಮಾನ ಮುಖ್ಯ ಅಲ್ಲ, ಸನ್ಮಾನ ಒಂದು ಗೌರವ, ಅದು ಅವರ ಸಾಧನೆಗೆ ಸಿಕ್ಕಿದ ಒಂದು ಫಲ, ಅದು ಅವರು ಅಲಂಕರಿಸಿದ್ದಾರೆ. ಆದರೆ ಅವರಿಗೆ ಆರ್ಥಿಕವಾಗಿ ಸಹಾಯ ಬೇಕಾಗಿದೆ. ಏಕೆ ನಾನು ಈ ವಿಷಯ ಹೇಳ್ತಾ ಇದ್ದೇನೆ ಅಂದ್ರೆ, ಒಂದು 3 ವರ್ಷ ಹಿಂದೆ ನಾನು ಕೂಡ ಆ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದೆ. ಆಗ ಅಲ್ಲಿಯ ಒಂದು ಮಕ್ಕಳನ್ನು ನೋಡುವಾಗ ಕಣ್ಣಲ್ಲಿ ನೀರು ಬಂತು ನನಗೆ. ಇವರಿಗೆ ಏನಾದ್ರೂ ಒಂದು ಸಹಾಯ ಮಾಡಬೇಕೆಂಬ ಉದ್ದೇಶದಿಂದ ರಂಜಾನ್ ಸಮಯದಲ್ಲಿ ನಾನು ಹೋಗಿದ್ದೆ ಅಲ್ಲಿಗೆ. ಈದ್ ಹಬ್ಬದಂದು ನಮ್ಮ ಮನೆಯಲ್ಲಿ ನಾವು ಏನು ಆಹಾರ ಮಾಡ್ತೇವೆ ಅಂಥದೇ ಆಹಾರವನ್ನು ತಯಾರಿಸಿ ಆ ಮಕ್ಕಳೊಂದಿಗೆ ನಮ್ಮ ಸಂಸ್ಥೆ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ ಎಂಬ ಸಂಸ್ಥೆ ಆ ಮಕ್ಕಳೊಂದಿಗೆ ಈದ್ ಆಚರಣೆ ಮಾಡಿದ್ದಾರೆ ಎಂದು ನಾನು ಹೆಮ್ಮೆಯಿಂದ ಈ ಒಂದು ವೇದಿಕೆಯಲ್ಲಿ ಹೇಳಲು ಇಷ್ಟಪಡ್ತಾ ಇದ್ದೇನೆ. ಏಕೆಂದರೆ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ನಿಜವಾಗಿ ನನಗೆ ಗೊತ್ತಿರಲಿಲ್ಲ. ತಬಸ್ಸುಮ್ ಅವರಿಗೆ ಫೋನ್ ಮಾಡಿ ಹೇಳಿದರೆ ನಿಮಗೆ ಒಂದು ಸನ್ಮಾನ ಇಟ್ಟಿದ್ದೇವೆ. ಆಗಲೇ ನನಗೆ ಫೋನ್ ಮಾಡಿದ್ದಾರೆ ಅವರು. ಒಂದು 1 ಮಂತ್ ಬ್ಯಾಕ್ ಆಗಿರ್ಬೋದಲ್ಲ. ನನಗೆ ಕೂಡ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಉಲ್ಲಾಲದಲ್ಲಿ ಯಾವುದಂತ ನನಗೆ ಒಂದು ಇದಾಯ್ತು. ಆಗ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಾನು ವಾಯ್ಸ್ ಬಿಟ್ಟೆ. ಈಗ ಯಾವ್ದು ಗ್ರೂಪ್ ಅಂತ ಗೊತ್ತಿಲ್ಲ, ಯಾರು ಅದಕ್ಕೆ ಪ್ರತಿಕ್ರಿಯೆ ಮಾಡಲಿಲ್ಲ. ಕೆಲವರು ಹೇಳಿದ್ರು ಇಕ್ರಾ ಮಂಗಳೂರಲ್ಲಿ ಉಂಟು, ಉಲ್ಲಾಲದಲ್ಲಿ ಇಲ್ಲ. ಇವತ್ತು ಬೆಳಿಗ್ಗೆ ನಮ್ಮ ಫಾರೂಕ್ ಅವರು ಫೋನ್ ಮಾಡಿ ಹೇಳಿದ್ರು ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೀಗೆ ಸನ್ಮಾನ ಉಂಟು. ಆಗ ಗೊತ್ತಾಯ್ತು, ಆಗ ಇವರದ್ದು ಕೂಡ ನೆನಪಾಯಿತು. ಮತ್ತೆ ಇವರು ಕೂಡ ಈ ವೇದಿಕೆಯಲ್ಲಿ ಇರಬಹುದಂತ ನನಗೆ ಅನಿಸಿತ್ತು. ಏನೇ ಆಗಲಿ, ಇದೊಂದು ಉತ್ತಮ ಕಾರ್ಯಕ್ರಮ. ತಬಸ್ಸುಮ್ ಅವರಿಗೆ ಆರ್ಥಿಕವಾದ ಒಂದು ಸಹಾಯ ಮಾಡಬೇಕು ಸಂಘ ಸಂಸ್ಥೆಗಳೆಲ್ಲರೂ ಹೋಗಿ. ಅದೇ ರೀತಿ ಈದ್ ಸೆಲೆಬ್ರೇಷನ್ ಅಂತ ಕಾರ್ಯಕ್ರಮ, ಅದೇ ರೀತಿ ನಮ್ಮ ಹಿಂದೂ ಸಹೋದರರು ಇದ್ದಾರೆ, ಇವರು ಕೂಡ ಭೇಟಿ ಕೊಟ್ಟು ನಿಮ್ಮ ಹಬ್ಬದ ದಿವಸ ಅವರೊಂದಿಗೆ ಹಬ್ಬ ಆಚರಿಸುವ ಒಂದು ಕಾರ್ಯಕ್ರಮ ಕೂಡ ನೀವು ಕೂಡ ಯೋಚನೆ ಮಾಡಬೇಕು. ಅವರ ಸಂಸ್ಥೆಯಲ್ಲಿ ಮುಸ್ಲಿಮೇತರರೇ ಜಾಸ್ತಿ. ನಾನು ಅವತ್ತು ಹೋಗುವಾಗ ಒಬ್ಬರ ಏನೋ ಪೇಷಂಟ್ ಮುಸ್ಲಿಮರು ಇದ್ರು, ಮತ್ತೆ ಎಲ್ಲ ಮುಸ್ಲಿಮೇತರರೇ ಇದ್ದರು. ಅದರಿಂದ ಒಂದು ಆಶ್ರಮಕ್ಕೆ ಭೇಟಿ ಕೊಡಬೇಕೆಂದು ನಾವು ವಿನಂತಿಸಿದ್ದೇನೆ. ಅದೇ ರೀತಿ ಇದರ ಪೂರ್ವಭಾವಿಯಾಗಿ ಒಂದು ಕ್ರಿಕೆಟ್ ಆಟವನ್ನು ಕೂಡ ಇವರು ಆಯೋಜಿಸಿದ್ದಾರೆ. ಅದರ ಒಂದು ಬಹುಮಾನದ ಒಂದು ಕಾತರದಿಂದ ಕೂಡ ಇದ್ದಾರೆ ನಮ್ಮ ಸಹೋದರರು. ನಾನು ಹೆಚ್ಚನ್ನು ಮಾತನಾಡಲಿಕ್ಕೆ ಹೋಗುದಿಲ್ಲ. ಅವಕಾಶಕ್ಕಾಗಿ ವಂದಿಸುತ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.